ಹುಬ್ಬಳ್ಳಿ ನಗರದ ರಿಂಗ್ ರೋಡ್ನಲ್ಲಿ 2 ಟಾಟಾ ಏಸ್ಗಳ ಚಾಲಕರನ್ನ ಬೆದರಿಸಿ ದರೋಡೆ ಮಾಡಿದ್ದ ಇಬ್ಬರು ಕಿರಾತಕರನ್ನ 10 ಗಂಟೆಯಲ್ಲಿ ಬಂಧನ ಮಾಡುವಲ್ಲಿ ಬೆಂಡಿಗೇರಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನ ಹುಬ್ಬಳ್ಳಿ ಸೆಟಲ್ಮೆಂಟ್ ಗಂಗಾಧರ ನಗರದ ವಿಶಾಲ ಕಾಶಿನಾಥ ಬಿಜವಾಡ ಹಾಗೂ ಕರ್ಣಮುಂಡಗೌಡ ಎಂದು ಗುರುತಿಸಲಾಗಿದ್ದು, ಪಲ್ಸರ್ ಬೈಕ್ನಲ್ಲಿ ಹೋಗಿ ವಾಹನ ಚಾಲಕರನ್ನ ಯಾಮಾರಿಸಿ ಬೆದರಿಕೆ ಹಾಕಿ ಹಣ ದೋಚುತ್ತಿದ್ದರೆಂದು ಗೊತ್ತಾಗಿದೆ. ರಿಂಗ್ ರೋಡ್ನಲ್ಲಿ ಹೋಗುತ್ತಿದ್ದ ಕೃಷ್ಣ ಹಾಗೂ ಫಾರೂಕ್ ಎಂಬುವರ ಟಾಟಾ ಏಸ್ ವಾಹನಗಳನ್ನು ನಿಲ್ಲಿಸಿ 38,000 ರೂಪಾಯಿ ದೋಚಿಕೊಂಡು ಪರಾರಿಯಾಗಿದ್ರು. ಘಟನೆಯ ಜಾಡು ಹಿಡಿದು ಬೆಂಡಗೇರಿ ಠಾಣೆಯ ಪೊಲೀಸರು ಐಟಿಸಿ ಗೌಡನ ಬಳಿ ಇರುವ ಸಿಸಿಟಿವಿ ಕ್ಯಾಮೆರಾಗಳು ಸಾಕ್ಷಿ ನೀಡಿದ್ದು, ಹಳಿಯಾಳ ರಸ್ತೆಯಲ್ಲಿ ಸಂಜೆ ಪಾರ್ಟಿ ಮಾಡುತ್ತಾ ಕುಳಿತ ಸಮಯದಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ.